ಕೊಂಚಾಡಿಯ ಶ್ರೀರಾಮಾಶ್ರಮ ಪ್ರಾಥಮಿಕ ಶಾಲೆಯ ಬಳಿ ಲ್ಯಾಂಡ್ಲಿಂಗ್ ಸಂಪರ್ಕ ರಸ್ತೆಯಲ್ಲಿ ಕಳೆದ 1 ತಿಂಗಳಿನಿಂದ ನಡೆಯುತ್ತಿರುವ ಒಳಚರಂಡಿ ದುರಸ್ತಿ ಕಾಮಗಾರಿ ಅತ್ಯಂತ ನಿಧಾನಗತಿಯಲ್ಲಿ ಸಾಗಿದೆ. ಇದನ್ನು ಖಂಡಿಸಿ ಸ್ಥಳೀಯರು ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಕಾಮಗಾರಿಗಾಗಿ ರಸ್ತೆಯನ್ನು ಮುಚ್ಚಿರುವುದರಿಂದ ಅತ್ಯಧಿಕ ಜನವಸತಿ ಇರುವ ಈ ಪ್ರದೇಶದ ನಿವಾಸಿಗಳು ದಿನನಿತ್ಯದ ಸಂಚಾರಕ್ಕೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಮಳೆಗಾಲ ಆರಂಭವಾಗಿದ್ದರೂ ಕಾಮಗಾರಿ ಅಪೂರ್ಣವಾಗಿ ಉಳಿದಿದ್ದು ಮಳೆ ನೀರು ಒಳನುಸುಳಿ ಅಸ್ತಿತ್ವದಲ್ಲಿರುವ ಹಾಗೂ ಹೊಸದಾಗಿ ನಿರ್ಮಿಸುತ್ತಿರುವ ಒಳಚರಂಡಿ ವ್ಯವಸ್ಥೆ ಮತ್ತೆ ಹಾನಿಗೊಳ್ಳುವ ಆತಂಕವಿದೆ. ಇದರಿಂದ ಮತ್ತೆ ಡ್ರೈನೇಜ್ ಸೋರಿಕೆ ಸಮಸ್ಯೆ ಎದುರಾಗಬಹುದು ಎಂದು ನಾಗರಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಸಲ ಮಳೆಗೆ ಏನಾದರೂ ಗುಡ್ಡ ಜರಿಯುವ ಸಂಭವ ಖಂಡಿತ ಇರುತ್ತೆ. ಅದು ಬೇರೆ, ಇವರು ರಸ್ತೆ ಬೇರೆ ಮಾಡ್ತಾ ಇದ್ದಾರೆ. ಇಲ್ಲಿ ಇದೇ ಮಳೆಗಾಲ ಟೈಮ್ನಲ್ಲಿ ರಸ್ತೆ ಮಾಡಕ್ಕೆ ಶುರು ಮಾಡಿದ್ದಾರೆ. ಈ ಮಳೆಗಾಲ ಟೈಮ್ನಲ್ಲಿ ರಸ್ತೆ ಮಾಡೋದ್ರಿಂದ ಇಲ್ಲಿ ಕಾಂಕ್ರೀಟ್ ಡ್ರೈನಲ್ಲಿ ಮೇಲ್ ಬರುವ ನೀರು ಹೋಗಕ್ಕೆ ದಾರಿ ಇಲ್ಲ. ಇಲ್ಲಿ ಚರಂಡಿ ವ್ಯವಸ್ಥೆ, ನೀರು ಹೋಗಕ್ಕೆ ದಾರಿ ಇಲ್ಲ. ಇದು ಅದೇ ರಸ್ತೆಯಲ್ಲಿ ಮೇಲ್ಗಡೆ ನೀರು ಬರಬೇಕು. ನಮ್ಮ ಇದೇ ರಸ್ತೆಯಲ್ಲಿ ಮನೆ ಇರುವುದು, 2-3 ಮನೆ ಇದೆ ಇಲ್ಲಿ. ಆ ಮನೆಗಳ ಮೇಲ್ಗಡೆನೆ ನೀರು ಬರುವ ಚಾನ್ಸಸ್ ಇದೆ. ಮಳೆ ಬರುವುದಕ್ಕೂ ಮುನ್ನ ಕಾಮಗಾರಿಯನ್ನ ತ್ವರಿತವಾಗಿ ಪೂರ್ಣಗೊಳಿಸುವುದು, ಗುಣಮಟ್ಟದ ಬಗ್ಗೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆಸುವುದು ಮತ್ತು ಕಾಮಗಾರಿ ಮುಗಿದ ಬಳಿಕ ರಸ್ತೆಯನ್ನ ಸಮರ್ಪಕವಾಗಿ ದುರಸ್ತಿ ಮಾಡಿ ಸಂಚಾರಕ್ಕೆ ಮುಕ್ತಗೊಳಿಸುವಂತೆ ಸಾರ್ವಜನಿಕರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ರಿಪೇರಿಗೆ ಬಂದಿದ್ದಾರೆ. ಮಳೆಗಾಲದಲ್ಲಿ ಈಗ ಅವರು ರಿಪೇರಿಗೆ ಬಂದು ಅರ್ಧದಲ್ಲಿ ಬಿಟ್ಟು ಹೋಗಿದ್ರು. 1 6 ತಿಂಗಳು ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ. ಈಗ ಬಂದು ಸ್ವಲ್ಪ ಜಲ್ಲಿ ಎಲ್ಲ ಹಾಕಿ ಅರ್ಧದಲ್ಲಿ ನಿಂತಿದೆ. ಅದರ ಎಡೆಯಲ್ಲಿ ಈ ಡ್ರೈನೇಜ್ ಇದೆಲ್ಲ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ. ಡ್ರೈನೇಜ್ ಅಲ್ಲಿ ಬ್ಲಾಕ್ ಆಗಿ ಫುಲ್ ಡ್ರೈನೇಜ್ ಇಲ್ಲಿ ಅದರ ನೀರು, ಅದರ ಗಲೀಜು ನೀರೆಲ್ಲ ಇಲ್ಲಿ ಬಂದು ಅದು ನಮ್ಮ ಕುಡಿಯುವ ನೀರಿಗೆ ಅದು ಮಿಕ್ಸ್ ಆಗ್ತಾ ಇದೆ. ಸೊ ಎಷ್ಟು ಹೇಳಿದ್ರು ಅದೊಂದು ಎಚ್ಚೆತ್ತುಕೊಳ್ಳುವುದಿಲ್ಲ ಯಾರು.